ಬಾರಿ ಒಂಜಿ ಆಸೆ ಇತ್ತು ಒಂಜಿ ಮಗೆ ಉಳ್ಳೆ ಎಂಕಲ್ಲೆ ಲಾಸ್ಟ್ ಮುಟ್ಟ ತೂವೇ ಪತ್ತು ಒಂಜಿ ಬಾರಿ ಆಸೆ ಇತ್ತು. ಅಮ್ಮ ಏನು ಬೇಗ ಬರ್ಪೆ ಜಾಗ್ರತೆ ಹಿಪ್ಪುಲೆ ಒಂದು ಬೆಂದ್ರಮ ಅಂತ ಕಾಯ್ತದೆ ಇಡ್ತು ಚಾಮ ಅಂತ ಮಾಡ್ತದಿಲ್ಲಮ್ಮ ಬೇಗ ಬರ್ಪೆ ಒಂದು ಕಂಡೆ. ಇನಿಕ್ಕಳ ಇಂಕಲ್ಲ ಕಳ್ಳ ನೀರು ತತ್ತದು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮತ್ತು ಸಂಚಲನಕ್ಕೆ ಕಾರಣವಾದ ಘಟನೆ. ಈ ಘಟನೆ ನಡೆದು 1 ವರ್ಷ ಕಳೆದು ಹೋಗಿದೆ. ಆದರೆ ಪ್ರವೀಣ್ ನೆಟ್ಟಾರು ಹತ್ಯೆ ನೆನಪು ಮತ್ತು ಅದರ ಬೆನ್ನಲ್ಲೇ ನಡೆದಿರುವ ವಿದ್ಯಮಾನಗಳ ಪರಿಣಾಮ ಇಂದಿಗೂ ಜೀವಂತವಾಗಿದೆ. ರಾಜಕೀಯವಾಗಿಯೂ ಈ ಘಟನೆ ಸೃಷ್ಟಿಸಿದ ತಲ್ಲಣಗಳು ಹಲವಾರು. 2022 ಜುಲೈ 26ರಂದು ರಾತ್ರಿ 8:30 ಗಂಟೆಯ ವೇಳೆಗೆ ನಡೆದ ಇಡೀ ರಾಜ್ಯವೇ ಬೆಚ್ಚಿಬಿದ್ದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಬಳಿಕ 1 ವರ್ಷದ ಅವಧಿಯಲ್ಲಿ ಏನೇನಾಯಿತು? ಪ್ರಕರಣದ ತನಿಖೆಯ ಹಾದಿ ಎಲ್ಲಿಯವರೆಗೆ ಕ್ರಮಿಸಿತು? ಬಂಧನಕ್ಕೆ ಒಳಗಾದ ಆರೋಪಿಗಳೆಷ್ಟು? ಎಲ್ಲದರ ಡೀಟೇಲ್ಸ್ ಅನ್ನ ಈ ವರದಿಯ ಮೂಲಕ ನೀಡ್ತಾ ಇದ್ದೇವೆ. ಪ್ರವೀಣ್ ನೆಟ್ಟಾರು ನೆಟ್ಟಾರಿನ ಶೇಖರ ಪೂಜಾರಿ ರತ್ನಾವತಿ ದಂಪತಿಯ ಏಕಮಾತ್ರ ಪುತ್ರ. ಕಾಲೇಜು ಜೀವನದ ನಂತರ ಅಲ್ಲಿ ಇಲ್ಲಿ ಕೆಲವೊಂದಷ್ಟು ವೃತ್ತಿಯನ್ನ ಮಾಡಿ ಕೊನೆಗೆ ಬೆಳ್ಳಾರೆಯ ಮಾಸ್ತಿಕಟ್ಟೆಯಲ್ಲಿ ಅಕ್ಷಯ ಚಿಕನ್ ಸೆಂಟರ್ನ ಔಟ್ಲೆಟ್ ಹೊಂದಿ ಸಣ್ಣದೊಂದು ಉದ್ಯಮವನ್ನ ನಡೆಸುತ್ತಾ ತನ್ನ ಮನೆ ಕುಟುಂಬವನ್ನ ನಿರ್ವಹಿಸುತ್ತಿದ್ದ ವ್ಯಕ್ತಿ. ಒಂದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಪ್ರವೀಣ್ ಯುವಕ ಮಂಡಲ ಸಹಿತ ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲವಾಗಿದ್ದವರು. ಸಮಾಜಮುಖಿ ಆಶಯದ ಪರೋಪಕಾರಿ ವ್ಯಕ್ತಿ. ಸಂಘ ಪರಿವಾರದ ಸಕ್ರಿಯ ಕಾರ್ಯಕರ್ತರೂ ಆಗಿದ್ರು. ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿದ್ದ ಪ್ರವೀಣ್ ನೆಟ್ಟಾರು ಅವರಿಗೆ ಇಂತಹ ಒಂದು ಪರಿಸ್ಥಿತಿ ಬಂದೆರಗುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಆದರೆ ಅಂತಹ ಘಟನೆ ಆವತ್ತು ನಡೆದೇ ಹೋಯಿತು. ಜುಲೈ 26ರಂದು ರಾತ್ರಿ ತನ್ನ ಚಿಕನ್ ಸೆಂಟರ್ ಅನ್ನ ಮುಚ್ಚಿ ಮನೆಯತ್ತ ಹೆಜ್ಜೆ ಹಾಕಲು ಸಿದ್ಧರಾಗ್ತಾ ಇದ್ದ ಪ್ರವೀಣ್ ಮೇಲೆ ತಂಡವೊಂದು ಎರಗಿ ಮಾರಣಾಂತಿಕ ದಾಳಿ ನಡೆಸಿ ತಲವಾರಿನಿಂದ ಕೊಚ್ಚಿ ಹಾಕಿತ್ತು. ಗಂಭೀರ ಗಾಯಗೊಂಡ ಪ್ರವೀಣ್ ಪುತ್ತೂರು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆಯೇ ಇಹಲೋಕ ತ್ಯಜಿಸಿದ್ರು. ತಮ್ಮ ಒಡನಾಡಿ ಪ್ರವೀಣ್ ಹತ್ಯೆಯಾದ ಸುದ್ದಿ ತಿಳಿತಾ ಇದ್ದಂತೆ ಹಿಂದೂ ಕಾರ್ಯಕರ್ತರ ತಂಡ ರಾತ್ರೋರಾತ್ರಿ ಪ್ರವೀಣ್ ಮೃತದೇಹ ಇದ್ದ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ಧಾವಿಸಿತ್ತು. ಪ್ರವೀಣ್ ಪತ್ನಿ ಮನೆಯವರು ಆಸ್ಪತ್ರೆಗೆ ಬಂದಿದ್ರು. ಜಿಲ್ಲಾಧಿಕಾರಿಗಳು ಬಾರದ ಹೊರತು 1 ಕೋಟಿ ಪರಿಹಾರ ಘೋಷಿಸದ ಹೊರತು ಪೋಸ್ಟ್ ಮಾರ್ಟಂ ಸಾಧ್ಯ ಇಲ್ಲ ಅಂತ ಪಟ್ಟು ಹಿಡಿದು ಕೂತ್ರು. ಕಾರ್ಯಕರ್ತರ ಆಕ್ರೋಶದ ಎದುರು ಯಾವ ನಾಯಕರ ಸಮಾಧಾನದ ಮಾತುಗಳು ಕೆಲಸ ಮಾಡಲಿಲ್ಲ. ಕೊನೆಗೆ ಮಧ್ಯರಾತ್ರಿ ಕಳೀತಾ ಇದ್ದ ವೇಳೆ ಅಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರೇ ಸ್ಥಳಕ್ಕೆ ಧಾವಿಸಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ರು. ಮರುದಿನ ಬೆಳಗ್ಗೆ ನಡೆದದ್ದು ಕಂಡು ಕೇಳರಿಯದ ಅಂತಿಮ ಯಾತ್ರೆ. ಆಸ್ಪತ್ರೆ ಆವರಣದಿಂದ ಮೊದಲ್ಗೊಂಡ ಪ್ರವೀಣ್ ನೆಟ್ಟಾರು ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಪುತ್ತೂರು ಪೇಟೆ, ದರ್ಬೆ, ಸವಣೂರು, ಕಾಣಿಯೂರು, ನಿಂತಿಕಲ್ಲು, ಬಾಳಿಲ ಮಾರ್ಗವಾಗಿ ಬೆಳ್ಳಾರಿಗೆ ಬಂದು ಸೇರಿದಾಗ ಮಧ್ಯಾಹ್ನ ಆಗಿತ್ತು. ದಾರಿಯುದ್ದಕ್ಕೂ ಸೇರಿದ ಸಹಸ್ರ ಹಿತೈಷಿಗಳು ಮತ್ತು ಕಾರ್ಯಕರ್ತರು ಪ್ರವೀಣ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದ್ರು. ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ವ್ಯವಹಾರ ಸಂಪೂರ್ಣ ಸ್ತಬ್ಧವಾಗಿತ್ತು. ಬೆಳ್ಳಾರೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರವೀಣ್ ಮೃತದೇಹವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಯಿತು. ಅನೇಕ ನಾಯಕರು, ಜನಪ್ರತಿನಿಧಿಗಳು ಧಾವಿಸಿ ಬಂದರು. ಆದರೆ ಕಾರ್ಯಕರ್ತರ ಬೇಸರ, ಆಕ್ರೋಶದ ಎದುರು ಎಲ್ಲರೂ ಕೂಡ ಅಸಹಾಯಕರಾಗಬೇಕಾಯಿತು. ನಾಯಕರು ತಡವಾಗಿ ಬಂದರು ಅಂತ ಜನ ಕ್ರುದ್ಧರಾದ್ರು. ಒಂದು ಹಂತದಲ್ಲಿ ಸ್ಫೋಟಗೊಂಡ ಕಾರ್ಯಕರ್ತರ ಆಕ್ರೋಶಕ್ಕೆ ಜನಪ್ರತಿನಿಧಿಗಳು ಗುಂಪಿನೊಳಗೆ ಸೇರಿ ಹೊರಬರಲಾರದೆ ಚಡಪಡಿಸಿದ್ರು. ಸಂಸದರ ಕಾರನ್ನ ಕಾರ್ಯಕರ್ತರು ಹಿಡಿದು ಅಲ್ಲಾಡಿಸತೊಡಗಿದ್ರು. ಪೊಲೀಸರು, ಸ್ಥಳೀಯ ನಾಯಕರು ಪ್ರಯಾಸದಿಂದ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆದರು.
ಪರಿಸ್ಥಿತಿ ಒಂದು ಹಂತಕ್ಕೆ ತಹಬದಿಗೇನೋ ಬಂತು. ಆದರೆ ಬಳಿಕ ನಡೆದ ಘಟನೆಯೊಂದರ ಪರಿಣಾಮ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಮತ್ತೆ ಹಿಂದೂ ಕಾರ್ಯಕರ್ತರ ಆಕ್ರೋಶ ಸ್ಫೋಟಗೊಂಡಿತು. ಸಂಜೆ ವೇಳೆಗೆ ಎಲ್ಲವೂ ಸಮಾಧಾನಗೊಂಡು ಸೆಕ್ಷನ್ ಘೋಷಣೆಯಾಯಿತು. ಎಲ್ಲೆಲ್ಲೋ ಖಾಕಿ ಸರ್ಪಗಾವಲಿನ ನಡುವೆ ಅತ್ತ ಪ್ರವೀಣ್ ನೆಟ್ಟಾರು ಅವರ ದೇಹ ನೆಟ್ಟಾರಿನ ಮಣ್ಣಿನಲ್ಲಿ ಮಣ್ಣಾಯಿತು. ಸ್ವತಃ ಬಿಜೆಪಿ ಸರ್ಕಾರ ಇದ್ದಾಗಲೂ ನಡೆದ ಹಿಂದೂ ಕಾರ್ಯಕರ್ತನೊಬ್ಬನ ಹತ್ಯೆ ಮತ್ತು ಘಟನೆಗೆ ನಾಯಕರು ಸ್ಪಂದಿಸಿದ ರೀತಿ ಇಡೀ ವ್ಯವಸ್ಥೆಯ ವಿರುದ್ಧ ಕಾರ್ಯಕರ್ತರ ರೋಷಾವೇಶಕ್ಕೆ ಕಾರಣವಾಯಿತು. ಪ್ರಕರಣದ ಗಂಭೀರತೆಯನ್ನ ಅರಿತುಕೊಂಡ ರಾಜ್ಯ ಸರ್ಕಾರ ಪೊಲೀಸ್ ತನಿಖೆಯನ್ನ ಚುರುಕುಗೊಳಿಸಿತು. ಅಂದಿನ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಅವರೇ ಬೆಳ್ಳಾರಿಗೆ ಧಾವಿಸಿ ತನಿಖೆಯ ನೇತೃತ್ವ ವಹಿಸಿಕೊಂಡ್ರು. ಹಲವು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ತಲೆದಂಡವಾಯಿತು. ಇತ್ತ ಪ್ರವೀಣ್ ಮೃತದೇಹ ಮಣ್ಣಾದ ನೆಟ್ಟಾರಿನ ಮನೆಗೆ ಜನಪ್ರತಿನಿಧಿಗಳ, ನಾಯಕರುಗಳ, ಗಣ್ಯರ, ಸ್ವಾಮೀಜಿಗಳ ಗಡಣವೇ ಹರಿದು ಬಂತು. ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂಗಳಾದ ಡಿ.ವಿ. ಸದಾನಂದಗೌಡ, ಎಚ್.ಡಿ. ಕುಮಾರಸ್ವಾಮಿ, ಗೃಹ ಸಚಿವ ಅರಗ ಜ್ಞಾನೇಂದ್ರ ಸಹಿತ ನಾಯಕರೆಲ್ಲರೂ ಕೂಡ ಧಾವಿಸಿ ಬಂದು ಸಾಂತ್ವನ ಹೇಳಿದ್ರು. ಸರ್ಕಾರದಿಂದ ವಿವಿಧ ಪಕ್ಷಗಳ ಸಂಘಟನೆಗಳ ವತಿಯಿಂದ ಲಕ್ಷ ಲಕ್ಷ ಧನ ಸಹಾಯವೂ ಹರಿದು ಬಂತು. ಅತ್ತ ಕಡೆಯಿಂದ ತನಿಖೆ ಆರಂಭಿಸಿದ ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಹೆಡೆಮುರಿ ಕಟ್ಟಲು ಆರಂಭಿಸಿದ್ರು. ಬಂಧನ ಸತ್ರ ಆರಂಭವಾಯಿತು. ಪೊಲೀಸ್ ಅಧಿಕಾರಿಗಳು ಎಲ್ಲ ಆಯಾಮಗಳಿಂದ ತನಿಖೆ ಶುರುವಿಟ್ರು. ಹಲವು ನಾಯಕರ, ಜನರ ಆಗ್ರಹಕ್ಕೆ ಮಣಿದು ಸರ್ಕಾರ ಈ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಿತು. ಖುದ್ದು ಮುಖ್ಯಮಂತ್ರಿಗಳೇ ನೆಟ್ಟಾರಿನಲ್ಲಿ ಈ ಘೋಷಣೆ ಮಾಡಿದ್ರು. ಎನ್ಐಎ ತನಿಖೆಯ ನೇತೃತ್ವ ವಹಿಸಿಕೊಂಡಿತು. ಬಂಧಿತರಾಗಿದ್ದ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡ್ರು. ಯುಎಪಿಎ ಸಹಿತ ಕಠಿಣ ಕಾಯ್ದೆಗಳಡಿ ಆರೋಪಿಗಳ ವಿರುದ್ಧ ಕೇಸು ಜಡಿದ್ರು. ಕಾನೂನಿನ ಕುಣಿಕೆ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪ್ರವೀಣ್ ಕುಟುಂಬದ ಸಹಾಯಕ್ಕೆ ಸರ್ಕಾರ ಬಿಜೆಪಿ ಪಕ್ಷ ಮುಂದಾಯಿತು. ನಳಿನ್ ಕುಮಾರ್ ಕಟೀಲ್ ಆಸಕ್ತಿಯಲ್ಲಿ ಪ್ರವೀಣ್ ಪತ್ನಿ ನೂತನ ಅವರಿಗೆ ತಾತ್ಕಾಲಿಕ ನೆಲೆಯಲ್ಲಿ ಸರ್ಕಾರಿ ನೇಮಕಾತಿ ದೊರೆಯಿತು. 2022 ನವೆಂಬರ್ನಲ್ಲಿ ಪ್ರವೀಣ್ ಮನೆ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿ ಮನೆಯನ್ನು ನಿರ್ಮಿಸಲಾಯಿತು. 2023 ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ದಿನಗಳ ಮುನ್ನ ಅಂದರೆ ಏಪ್ರಿಲ್ 27ರಂದು ಅದ್ಧೂರಿಯಾಗಿ ಗೃಹ ಪ್ರವೇಶವನ್ನು ನೆರವೇರಿಸಲಾಯಿತು. ಸುಸಜ್ಜಿತವಾಗಿ ಮನೆ ನಿರ್ಮಾಣವಾಗಿ ಗೃಹ ಪ್ರವೇಶ ಸಾಂಗವಾಗಿ ನೆರವೇರಿತು. ಪ್ರವೀಣ್ ಸಮಾಧಿ ಸ್ಥಳದಲ್ಲಿ ಪ್ರವೀಣ್ ಅವರ ಪುತ್ಥಳಿಯನ್ನು ನಿರ್ಮಿಸಲಾಯಿತು. ಇತ್ತ ಹಲವು ಸಮಯದಿಂದ ನಿಷೇಧದ ತೂಗುಗತ್ತಿ ಎದುರಿಸ್ತಾ ಇದ್ದ ಪಿಎಫ್ಐ ಸಹಿತ ಕೆಲವು ಸಂಘಟನೆಗಳ ನಿಷೇಧಕ್ಕೆ ಪ್ರವೀಣ್ ಹತ್ಯೆ ಪ್ರಕರಣ ನಿರ್ಣಾಯಕ ಕಾರಣವಾಯಿತು. ಪ್ರವೀಣ್ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಆರೋಪಿಗಳೆಲ್ಲರೂ ಪಿಎಫ್ಐನ ಸಕ್ರಿಯ ಕಾರ್ಯಕರ್ತರಾಗಿರುವುದು ಇದಕ್ಕೆ ಪ್ರಮುಖ ಸಾಕ್ಷ್ಯವನ್ನ ಒದಗಿಸಿತು. ಅಂತಿಮವಾಗಿ ಪಿಎಫ್ಐ ಸಹಿತ ಕೆಲವು ಸಂಘಟನೆಗಳನ್ನು ಕೇಂದ್ರ ಗೃಹ ಇಲಾಖೆ ನಿಷೇಧಿಸಿ ಆದೇಶ ಹೊರಡಿಸಿತು. ರಾಜ್ಯದ ಹಲವು ಕೇಂದ್ರಗಳಲ್ಲಿ ಎನ್ಐಎ ದಾಳಿ ನಡೆಸಿ ಪ್ರಮುಖ ನಾಯಕರು ಬಂಧನಕ್ಕೆ ಒಳಗಾದ್ರು. ಹಲವು ಕೇಂದ್ರಗಳನ್ನು ಜಪ್ತಿ ಮಾಡಲಾಯಿತು. ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ ತಾತ್ಕಾಲಿಕ ನೇಮಕಾತಿ ಪಡೆದಿದ್ದ ಪ್ರವೀಣ್ ಪತ್ನಿ ನೂತನ ಅವರು ಸರ್ಕಾರ ಬದಲಾವಣೆಯ ಸಂದರ್ಭ ಸಹಜವಾಗಿಯೇ ಹುದ್ದೆ ಕಳೆದುಕೊಳ್ಳಬೇಕಾಯಿತು. ಆದರೆ ಸಿದ್ದರಾಮಯ್ಯರ ಸರ್ಕಾರ ನೂತನ ಅವರನ್ನ ಮತ್ತೆ ಅದೇ ಹುದ್ದೆಯಲ್ಲಿ ಮರು ನೇಮಕಾತಿ ಮಾಡಿ ಆದೇಶ ಹೊರಡಿಸಿತ್ತು. ನೆಟ್ಟಾರು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿರೋ ಪೊಲೀಸ್ ಇಲಾಖೆ ಮತ್ತು ಎನ್ಐಎ ಇದುವರೆಗೆ 15 ಆರೋಪಿಗಳನ್ನ ಬಂಧಿಸಿದೆ. ಶಫೀಕ್ ಬೆಳ್ಳಾರೆ, ಜಾಕಿರ್ ಸವಣೂರು, ಆಬಿದ್ ನಾವೂರು, ನೌಫಾಲ್ ಗೌರಿಹೊಳೆ, ಸದ್ದಾಂ ಪಳ್ಳಿಮಜಲು, ಹ್ಯಾರಿಸ್ ಪಳ್ಳಿಮಜಲು, ಬಶೀರ್, ರಿಯಾಜ್, ಶಿಹಾಬುದ್ದೀನ್, ಇಬ್ರಾಹಿಂ ಶಾ, ತುಫೈಲ್ ಎಂಎಚ್, ಶಾಫಿ ಬೆಳ್ಳಾರೆ, ಇಕ್ಬಾಲ್ ಬೆಳ್ಳಾರೆ, ಶಹೀದ್ ಎಂ ಸಹಿತ 15 ಆರೋಪಿಗಳು ಬಂಧಿತರಾಗಿದ್ದಾರೆ. ಬಂಧಿತರ ಮನೆಗಳಿಂದ ಡಿಜಿಟಲ್ ಸಾಧನಗಳು, ಕರಪತ್ರಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಉಮರ್ ಫಾರೂಕ್, ಅಬುಬಕರ್ ಸಿದ್ದಿಕ್, ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಶರೀಫ್, ಮಸೂದ್ ಕೆಎ ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ತಲೆಮರೆಸಿಕೊಂಡವರಲ್ಲಿ ಕೃತ್ಯದ ಮಾಸ್ಟರ್ ಮೈಂಡ್ಗಳು ಸೇರಿರೋದ್ರಿಂದ ಇವರನ್ನ ಮೋಸ್ಟ್ ವಾಂಟೆಡ್ ಎಂದು ಎನ್ಐಎ ಘೋಷಿಸಿದೆ. ಅರಬ್ ರಾಷ್ಟ್ರದಲ್ಲೂ ಪತ್ತೆಗೆ ಬಲೆ ಬೀಸಲಾಗಿದೆ. ತಲೆಮರೆಸಿಕೊಂಡವರ ಪತ್ತೆಗೆ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಸುಳಿವು ನೀಡಿದರೆ ಲಕ್ಷ ಬಹುಮಾನ ನೀಡೋದಾಗಿಯೂ ಘೋಷಿಸಲಾಗಿದೆ. ಶರಣಾಗದಿದ್ರೆ ಮನೆ ಹಾಗೂ ಆಸ್ತಿಯನ್ನ ಜಪ್ತಿ ಮಾಡಲಾಗುವುದು ಅಂತ ಘೋಷಣೆಯೂ ಹೊರಬಿದ್ದಿದೆ. ಪ್ರಕರಣದ ತನಿಖೆ ಮಾಡ್ತಾ ಇರುವ ಎನ್ಐಎ ಇಡೀ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ. ಈಗಾಗಲೇ ಎನ್ಐಎ ಈ ಪ್ರಕರಣದ ದೋಷಾರೋಪಣಾ ಪಟ್ಟಿಯನ್ನ ಜನವರಿ 20ರಂದು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದೆ.
240 ಸಾಕ್ಷಿಗಳ ಹೇಳಿಕೆ ಸಹಿತ 20 ಮಂದಿ ಆರೋಪಿಗಳ ವಿರುದ್ಧ 1500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಹಿಂದೂಗಳಲ್ಲಿ ಭಯ ಹುಟ್ಟಿಸುವ ಸಲುವಾಗಿ ಹತ್ಯೆ ನಡೆಸುವುದು, 2047ರ ವೇಳೆಗೆ ಇಸ್ಲಾಮಿಕ್ ಸ್ಟೇಟ್ ಸ್ಥಾಪಿಸುವುದಕ್ಕಾಗಿ ಸರ್ವಿಸ್ ಟೀಮ್ ಮತ್ತು ಕಿಲ್ಲರ್ಸ್ ಸ್ಕ್ವಾಡ್ ಮೂಲಕ ಹತ್ಯೆ ನಡೆಸುವುದು ಆರೋಪಿಗಳ ಉದ್ದೇಶ ಎಂದು ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಆ ಬಳಿಕ ಮತ್ತೊಂದು ಪೂರಕ ದೋಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಸಲಾಗಿದ್ದು, ಹತ್ಯೆ ಆರೋಪಿಗಳಿಗೆ ಆಶ್ರಯ ನೀಡಿದ ಬಗ್ಗೆ, ಶಸ್ತ್ರಾಸ್ತ್ರ ತರಬೇತಿ ನಡೆಸಿದ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರವೀಣ್ ನೆಟ್ಟಾರು ಹತ್ಯೆಗೆ 1 ವರ್ಷ ತುಂಬಿದೆ. ಶೇಖರ ಪೂಜಾರಿ, ರತ್ನಾವತಿ ದಂಪತಿ ಮಗನ ನೆನಪಾಗುತ್ತಲೇ ಕಣ್ಣೀರಾಗ್ತಾರೆ. ಮನೆ ಸಿಕ್ಕಿದ್ರೂ ಮನೆಯ ಮಗನಿಲ್ಲವಲ್ಲ ಎಂಬ ಕೊರಗು ಅವರನ್ನ ಕಾಡ್ತಾ ಇದೆ. ದಾಂಪತ್ಯದ ಸುಖ ಸಂತೋಷ ಅನುಭವಿಸುವ ಮುನ್ನವೇ ಮತಾಂಧ ಶಕ್ತಿಗಳಿಂದ ಹತರಾದ ಪತಿಯ ಅಗಲಿಕೆಯಿಂದ ಪತ್ನಿ ನೂತನ ಇನ್ನೂ ಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಕಷ್ಟಗಳಿಗೆ ಕಣ್ಣಾಗ್ತಾ ಇದ್ದ ಮುದ್ದಿನ ತಮ್ಮನ ನೆನಪು ಸಹೋದರಿಯರಿಗೆ ಮಾಸುತ್ತಿಲ್ಲ. ಹಿಂದೂ ಸಮಾಜಕ್ಕಾಗಿ ಬಲಿದಾನವಾಗಿದೆ ಎಂಬ ನಂಬಿಕೆ ಇರಿಸಿರುವ ಕಾರ್ಯಕರ್ತರು ಪ್ರವೀಣ್ ನೆನಪಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಇಂತಹ ಹತ್ಯೆಗಳಿಗೆ ಕೊನೆಯೆಂದು, ಇದರಿಂದ ಪರಿತಪಿಸುವ ಹೆತ್ತವರ ನೋವಿಗೆ ಕೊನೆಯೆಂದು ಎಂಬ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿಯೇ ಉಳಿದುಕೊಂಡಿದೆ. ಇಂತಹ ಹತ್ಯೆಗಳು ಪ್ರವೀಣ್ ಹತ್ಯೆಯಲ್ಲಿಗೆ ಕೊನೆಯಾಗಲಿ, ಇನ್ನೆಂದು ಇಂತಹ ದುರಂತ ಘಟನೆಗಳು ಮರುಕಳಿಸದಿರಲಿ ಎನ್ನುವ ಆಶಯವು ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.